ಇವರು ತಮ್ಮ ರಂಗಪ್ರವೇಶವನ್ನು ಪೂರೈಸಿ 30 ವರ್ಷ ಇದರ ಒಂದು ನೆನಪಿನಲ್ಲಿ ನೃತ್ಯೋತ್ಕ್ರಮಣ ರಂಗಪ್ರವೇಶ ಸ್ಮೃತಿ ಸಂಧ್ಯಾ ಒಂದು ಕಾರ್ಯಕ್ರಮ ನೀಡಲಿಕ್ಕಿದ್ದಾರೆ. ಏನಿದು ವಿಶೇಷ ಅಂದ್ರೆ, ಅವರು 30 ವರ್ಷ ಹಿಂದೆ ಯಾವ ನೃತ್ಯಗಳನ್ನು ಅವರ ಗುರುಗಳ ಇದರಲ್ಲಿ ಮಾಡಿದ್ರು ಅದೇ ನೃತ್ಯಗಳನ್ನು ಅವರು ರೀಕ್ರಿಯೇಟ್ ಅಥವಾ ಮರುಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನೊಂದು ಈ ಕಾರ್ಯಕ್ರಮದ ವಿಶೇಷ ಏನಂದ್ರೆ, ಹಿಮ್ಮೇಳ ಸಹಿತವಾಗಿ ಈ ಕಾರ್ಯಕ್ರಮ ಜರುಗ್ತಾ ಇದೆ. 30 ವರ್ಷದ ಹಿಂದೆ ದೀಪಕ್ ಸರಿಗೆ ಯಾರು ಮೃದಂಗದಲ್ಲಿ ಸಹಕರಿಸಿದ್ರು, ವಿದ್ವಾನ್ ಜಿ ಗುರುಮೂರ್ತಿ ಅಂತ, ಜಿ ಸರ್ ಅಂತ ಅವ್ರು ಫೇಮಸ್ಸು, ಅವರೇ ಮೃದಂಗ ಬರ್ತಾ ಇದ್ದಾರೆ. ಆಮೇಲೆ ಆವತ್ತು 30 ವರ್ಷದ ಹಿಂದೆ ಅವರ ಕಾರ್ಯಕ್ರಮವನ್ನು ಯಾರು ತಮ್ಮ ಮಾಂತ್ರಿಕ ಕೈಗಳಿಂದ ಸೆರೆ ಹಿಡಿದಿದ್ರು, ಯಜ್ಞ ಮಂಗಳೂರು, ಅವರೇ ಈ ಕಾರ್ಯಕ್ರಮಕ್ಕೆ ಛಾಯಾಚಿತ್ರಗ್ರಹಣ ಮಾಡಿರ್ತಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇದು ಅಭ್ಯಾಗತರಾಗಿ ದೀಪಕ್ ಕುಮಾರ್ ಅವರ ಕೂಚಿಪುಡಿ ಗುರುಗಳಾದ ಡಾಕ್ಟರ್ ವೀಣಾಮೂರ್ತಿ ವಿಜಯ್, ಶ್ರೀ ರಾಜರಾಜೇಶ್ವರಿ ಕಲಾನಿಕೇತನ ಬೆಂಗಳೂರು ಇವರು ಬರ್ತಾ ಇದ್ದಾರೆ. ಹಾಗೆ ಮತ್ತೋರ್ವ ಗುರುಗಳಾದ ವಿದುಷಿ ಶ್ರೀಮತಿ ರಾಜಶ್ರೀ ಉಳ್ಳಾಲ್, ಅಂದ್ರೆ ಮಂಗಳೂರಿನ ನೃತ್ಯ ಭೀಷ್ಮ ಅಂತ ಕರೆಸಿಕೊಳ್ಳುವ ಗುರು ಉಳ್ಳಾಲ ಮೋಹನ್ ಕುಮಾರ್ ಅವರ ಸುಪುತ್ರಿ, ನಾಟ್ಯ ನಿಕೇತನ ಕೊಲ್ಲ ಇವರು ಆಗಮಿಸಲಿದ್ದಾರೆ. ಅಂತೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಆಶಾ ದಂತವೈದ್ಯರು, ಇವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಮತ್ತೆ ನಾವು ವಿಶೇಷವಾಗಿ ಒಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಲೋಕೇಶ್ ಬನ್ನೂರು ಅವರಿಗೆ, ಪತ್ರಕರ್ತರು, ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಾವು ಗೌರವಾರ್ಪಣೆಯನ್ನು ಮಾಡಲಿದ್ದಾರೆ. ಹಾಗೆ ಹಿಮ್ಮೇಳದಲ್ಲಿ ಈ ಕಾರ್ಯಕ್ರಮದಲ್ಲಿ ನಟುವಂಗ ಹಾಗೂ ಹಾಡುಗಾರಿಕೆಯಲ್ಲಿ ವಿದುಷಿ ಶ್ರೀಮತಿ ಪ್ರೀತಿಕಲಾ, ಮೃದಂಗದಲ್ಲಿ ವಿದ್ವಾನ್ ಜಿ ಗುರುಮೂರ್ತಿ, ಕೊಳಲು ಮತ್ತೆ ಪಿಟೀಲಿನಲ್ಲಿ ಇಬ್ಬರು ಅತ್ಯಂತ ಭರವಸೆಯ ನಮ್ಮ ಊರಿನ ಯುವ ಪ್ರತಿಭೆಗಳಾದ ಮಂಗಳೂರಿನ ಕುಮಾರಿ ಮೇಧಾ ಸುಡುಪ, ಪ್ರಸ್ತುತ ಚೆನ್ನೈಯ ನಿವಾಸಿಯಾಗಿದ್ದಾರೆ. ಹಾಗೆ ನಮ್ಮ ಪುತ್ತೂರಿನ ಕುಮಾರಿ ತನ್ಮಯಿ ಉಪ್ಪಂಗಳ, ಇವರು ಪಿಟೀಲಿನಲ್ಲಿ ಸಹಕರಿಸಲಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿ ಕಲೆ ಹಾಗೂ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮಲ್ಲಿ ಮನಪೂರ್ವಕವಾಗಿ ಕೋರಿಕೊಳ್ಳುತ್ತಿದ್ದೇವೆ. ನಮಸ್ಕಾರ. ನನಗೆ 17 ವರ್ಷ. ಅದು ಮಂಗಳೂರು ಪ್ರಭಾವದಲ್ಲಿ ಆಗಿತ್ತು. ನನ್ನ ಗುರುಗಳಿದ್ದಾಗ ಬೆಂಗಳೂರಿನ ನರ್ಮದಾ ಅವರಿದ್ದರು. ಆಗ ನಾನು ಸೆಕೆಂಡ್ PUC ಫಿಲಮ್ ಕಲಿಸಿದ್ದ. ನನ್ನ ಸಂಸ್ಥೆಗೆ 30 ವರ್ಷ ಆಗ್ತದೆ. ನಾನು ಕಲಿಸ್ಲಿಕ್ಕೆ ಶುರು ಮಾಡಿ 33 ವರ್ಷ ಆಯಿತು. ಒಂದು 25 ಸಾವಿರ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.